ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ವೆಜ್ ಖಾದ್ಯಗಳನ್ನು ಹೇಳ್ಕೊಡೋದ್ರಲ್ಲಿ ಪಳಗಿರುವಂತಹ ಶ್ರೀಮತಿ ಅನುರಾಧ ತಂತ್ರಿ ಅವರು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗಿವತ್ತು ಯಾವ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಚಳಿಗಾಲ, ಸೊ ಹಾಗಾಗಿ ಏನಾದರೂ ಬಿಸಿ ಬಿಸಿಯಾಗಿ ಬೇಕು. ಹೌದು, ಬಿಸಿ ಬಿಸಿಯಾಗಿ ಒಂದು ಚಟ್ಪಟ್ ಸ್ನ್ಯಾಕ್ ಮಾಡುವ, ಇನ್ನೊಂದು ಹೆಲ್ದಿ ಸಲಾಡ್ ಮಾಡುವ. ಸಲಾಡ್ ಚಳಿಗಾಲಕ್ಕೆ ಸಲಾಡ್ ಅದೊಂದು ಹೆಲ್ದಿ ಆಗಿರಲಿ. ಸೊ ಇದು ಒಂದಂತೂ ಸ್ನ್ಯಾಕ್ ಇರುವಾಗ ಇಂಥದ್ದು ಏನಾದರೂ ಡೀಪ್ ಫ್ರೈ ಎಲ್ಲ ಇರುತ್ತೆ, ಆವಾಗ ಸ್ವಲ್ಪ ಹೆಲ್ದಿ ಕೂಡ ಬೇಕು, ಹೆಲ್ದಿ ಅಂಡ್ ಟೇಸ್ಟಿ ಅಲ್ವಾ? ಬನ್ನಿ ಕಿಚನ್ಗೆ. ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್. ಸೊ ಫಸ್ಟ್ ಈಗ ಯಾವುದು ಸ್ಯಾಲಡ್? ಈಗ ನಾವು ವಿಂಟರ್ ಸೀಸನ್, ಸೊ ನಾವು ಸ್ನ್ಯಾಕ್ ಮಾಡುವ, ಚಟ್ಪಟ್ ಸ್ನ್ಯಾಕ್ ಮಾಡುವ. ಸ್ವಲ್ಪ ಬಿಸಿ ಕಾಯಿಸ್ಕೊಳ್ಳಿ. ಬಿಸಿ ಕಾಯಿ, ಹೌದು. ಸೊ ಇಲ್ಲಿ ಇಲ್ಲದಿದ್ರೂ ಹೀಗೆ ಆಗುತ್ತೆ. ಹೌದು, ಕಾಯಿಸ್ಕೊಳ್ಬೇಕು ಅಂತ ಇಲ್ಲ ಆದರೂ ಕೂಡ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ ಈಗ. ಹೇಗೆ, ಏನು ಕೊಡಲಿ? ಈಗ ಮೊದಲಿಗೆ ಒಂದು ಬೌಲ್ ತಗೊಳ್ವಾ. ಈಗ ಫಸ್ಟಿಗೆ ಟೊಮೆಟೊ ಪ್ಯೂರಿ. ನಾನು ಟೊಮೆಟೊ ಬೇಯಿಸಿ ಕೂಡ ಮಾಡ್ಬೋದು. ನಾನು ಹಸಿ ಟೊಮೆಟೊ ಫೈನ್ ಪೇಸ್ಟ್ ಗ್ರೈಂಡ್ ಮಾಡಿದ್ದೇನೆ. ಇದನ್ನೀಗ ಒಂದು ಸ್ವಲ್ಪ ಹಾಕುವ. ಈಗ ಒಂದು 1/4 ಕಪ್ ಆಗುವಷ್ಟು ಹಾಕುವ. ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಬಾಂಬೆ ರವೆ ಹಾಕುವ. ಎಲ್ಲ ಹಸಿ ಅಲ್ಲ, ಇದು ಹುರಿದಿದ್ದಲ್ಲ? ಇಲ್ಲ, ಹಸಿ ಬಾಂಬೆ ರವೆ ಹಾಕುವ. ನಾವೀಗ ಚಪಾತಿ ಹಿಟ್ಟಿನ ಹದಕ್ಕೆ ನಾವೀಗ ಕಲಿಸ್ಬೇಕು. ಎಷ್ಟು ಗೋಧಿ ಹಿಟ್ಟು ಬೇಕಷ್ಟು ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಾಕಿ ನಾವೇ ಕಲಿಸ್ಬೇಕು. ಈಗ ನಾವೀಗ ಚಟ್ಪಟ್ ಸ್ನ್ಯಾಕ್ ಮಾಡೋದಲ್ವಾ, ಅದು ನಾವು ಮೆಣಸಿನ ಹುಡಿ ಬೇಕೇ ಬೇಕು. ಹಾಕು. ಚಟ್ಪಟ ಸ್ನ್ಯಾಕ್ ಅಲ್ಲ? ಚಟ್ಪಟ ಸ್ನ್ಯಾಕ್. ಸ್ವಲ್ಪ ಫ್ಲೇವರಿಗೋಸ್ಕರ ನಾವು ಕರಿಮೆಣಸಿನ ಹುಡಿ ಹಾಕುವ. ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಎರಡು ಕೂಡ. ಮಕ್ಕಳಿಗೆ ಹಾಕೋದಾದ್ರೆ ನಾವು ಯಾವುದಾದ್ರು ಒಂದನ್ನು ನಾವು ಸ್ಕಿಪ್ ಮಾಡ್ಬೋದು. ಎಲ್ಲ ಇದಕ್ಕೂ ಬೇಕು ಉಪ್ಪು. ಉಪ್ಪು ಬೇಕೇ ಬೇಕು. ಸ್ವಲ್ಪ ಉಪ್ಪು ಹಾಕಿ. ಇದು ಟೊಮ್ಯಾಟೊ ಪ್ಯೂರೇ ಹಾಕಿದ್ರಲ್ಲ, ಅದು ಬೇಯಿಸಿದ್ದೆ ಹಾಕಿದ್ರೆ ಬೆಟರಾ ಹೇಗೆ? ಇದು ಈಗ ನೀವು ಹಸಿದು ಹಾಕಿದ್ದು ಯಾವುದು ಹಾಕ್ಬೋದು, ಓಕೆ. ಏನು ಚೆನ್ನಾಗಿ ಕಲಿಸುವ ಇದನ್ನೀಗ. ಅದು ಟ್ಯಾಂಗಿ ಫ್ಲೇವರ್ಗೋಸ್ಕರ ಹಾಕಿದ ಅಥವಾ ಏನು? ಹೌದು, ಅಂದರೆ ಸ್ನ್ಯಾಕ್ಸ್ ಅಲ್ವಾ, ಸೊ ಸ್ವಲ್ಪ ಟ್ಯಾಂಗಿ ಇದ್ರೆ ಟ್ಯಾಂಗಿ ಬೇಕು. ಸ್ನ್ಯಾಕ್ಸ್ ಯಾವಾಗಲೂ ಸಂಜೆ ಟೀ ಟೈಮ್ ಹೊತ್ತಿಗೆ, ಟೀ ಕಾಫಿ ಒಟ್ಟಿಗೆ, ಸೊ ಸ್ವಲ್ಪ ಟ್ಯಾಂಗಿ ಇದ್ರೆ ಪಟ ಅಂದರೆ ಅದರಲ್ಲಿ ಎಲ್ಲವೂ ಕೂಡ ಬರಬೇಕು, ಉಪ್ಪು, ಹುಳಿ. ಹೌದು. ಗಟ್ಟಿಯಾಗಿ ಇದನ್ನು ಕಲಿಸ್ಲಿಕ್ಕೆ ಅಂದರೆ ಚಪಾತಿ ಹಿಟ್ಟಿ ಅದಕ್ಕೆ ನಾವು ಸ್ವಲ್ಪ ಕಲಿಸ್ಬೇಕು. ಓಕೆ. ಸೊ ಇದು ನಾದಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ? ಇಮಿಡಿಯೇಟ್ ನಾವೇನಾದರೂ ಮಾಡುವಂಥದ್ದು? ಇದು ಇಮಿಡಿಯೇಟ್ ಮಾಡ್ಬೋದು. ಸೊ ಇದು ಇಮಿಡಿಯೇಟ್ ಇದು ಸರ್ವಿಂಗ್ ಅಂದರೆ ಇಮಿಡಿಯೇಟ್ ತಿನ್ನುವಂಥದ್ದು ಅಥವಾ ಡಬ್ಬದಲ್ಲಿ ಹಾಕಿ ಇಡ್ಬೋದು? ಇದು ಡಬ್ಬದಲ್ಲಿ ಹಾಕಿಡ್ಬೋದು. 2-3 ದಿನ ಏನಾಗುತ್ತಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಕಲಿಸುವ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿ ಆಯ್ತು. ಈಗ ಅದು ಸ್ವಲ್ಪ ರೆಸ್ಟ್ ಆಗಬೇಕಾ? ರೆಸ್ಟ್ ಆಗಬೇಕು ಅಂತಿಲ್ಲ, ನಾವು ರೆಸ್ಟ್ ಕೊಡೋದು. ನೋಡಿ, ಈಗ ಕಲಸಿ ಆಯ್ತು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಆಯ್ತಲ್ಲ, ನಾವೀಗಿನ್ನು ಚಪಾತಿ ಲಟ್ಟಿಸುವ. ಚಪಾತಿ ಮಣೆ ತಗೊಂಡು. ಸೊ ಇದು ಏನು ಡೀಪ್ ಫ್ರೈಯಾ? ಏನು ಡೀಪ್ ಫ್ರೈ ಮಾಡಲಿಕ್ಕೆ? ಡೀಪ್ ಫ್ರೈ ಆಯಿಲ್ ಇಟ್ಕೊಂಡ್ಬಿಡೋದಾ? ಆಯಿಲ್ ಇಟ್ಕೊಳ್ಬೋದಲ್ಲ. ಸೊ ಈ ಕಡೆ ಲಟ್ಟಿಸ್ಕೊಳ್ಳುವಾಗ ಎಣ್ಣೆ ಕೂಡ ಬಿಸಿ ಆಗಿರುತ್ತೆ. ಎಣ್ಣೆ ಬಿಸಿ ಆಗುವಾಗ ನಮ್ಮದು ಬೇಗ ಆಗ್ತದೆ. ಸ್ವಲ್ಪ ಹಿಟ್ಟು ಹಾಕಿ, ಚಪಾತಿ ಹಿಟ್ಟಿನ ದಪ್ಪಕ್ಕೆ ಲಟ್ಟಿಸ್ಕೊಳ್ಳೋದು ತೆಳು? ನಾವು ಚಪಾತಿ ಹೇಗೆ ಲಟ್ಟಿಸ್ತೇವೆ ಅಷ್ಟೇ, ಅದೇ ಹದಕ್ಕೆ ಕಲಿಸಿ.
ಈಗ ಒಂದು ನೈಫಲ್ಲಿ ನಾವು ಈ ಸೈಡ್ಸನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಸ್ಕ್ವೇರ್ ಶೇಪ್ ಬರೋ ಥರ ಈ ಥರ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಾಯಿತು. ಇನ್ನೀಗ ನಾವೀಗ ಹೀಗೆ ಹಾಕಿದರೆ ಅದು ಪುರಿ ಥರ ಉಪ್ತದೆ. ನಾವು ಮಾಡೋದು ಸ್ನ್ಯಾಕ್. ಸೊ ಈ ಥರ ಫೋರ್ಕಲ್ಲಿ ಉಬ್ಬದಾಗೆ ನಾವೀಗ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿ ಆದಮೇಲೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ, ಈ ಥರ ಪೀಸ್ ಕಟ್ ಮಾಡ್ಕೊಳ್ತಾವಲ್ಲ, ಇದೀಗ ಲೇಯರ್ ಬೈ ಲೇಯರ್ ಇಟ್ಕೊಳ್ಳುವ. ಮತ್ತೆ ಪುನಃ ಲೇಯರ್ಸ್ ಹಾಕೊಳ್ಳಿಕ್ಕೆ. ಹೌದು, ಅಂದರೆ ಯಾರಿಗೆ ಟೈಮ್ ಇಲ್ಲ ಅವರೆಲ್ಲ ಈಸಿ ಮೆಥಡ್ ಹುಡುಕ್ತಾರೆ. ಈ ಥರ ಆಯ್ತಲ್ಲ. ಈಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ವ. ನಾನೀಗ ಟ್ರ್ಯಾಂಗಲ್ ಶೇಪ್ ಮಾಡ್ಕೊಳ್ತೇನೆ. ಈಗ ಸ್ವಲ್ಪ ನ್ಯಾಚೋಸ್ ಥರ ಬರುತ್ತಾ? ಹೌದು, ನ್ಯಾಚೋಸ್ ಥರ ಬರ್ತದೆ. ನೋಡಿ, ಈ ಥರ ಬಿಡಿ ಬಿಡಿ ಈ ಥರ ಬಿಡಿ ಬಿಡಿ ಬರ್ತದಲ್ವಾ. ಇನ್ನೀಗ ಎಣ್ಣೆ ಕಾದಿದೆ, ಹಾಕೊಳ್ಬೋದು. ನಾವೀಗ ಹಾಕೊಳ್ಳುವಾಗ ಸ್ವಲ್ಪ ಹೈ ಫ್ಲೇಮ್ ಇರಲಿ. ಹಾಕಿ ಆದಮೇಲೆ ಲೋ ಫ್ಲೇಮಲ್ಲಿ. ಓಕೆ. ಸೊ ಇದು ನ್ಯಾಚೋಸ್ ಥರ ಬರ್ತಾ ಇದೆ. ನ್ಯಾಚೋಸ್ ಥರ ಬರ್ತಾ ಇದೆ. ಅಂದರೆ ನಾವು ಮನೆಯಲ್ಲೇ ಇದ್ರೆ ಅದು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಈಗ ಫ್ಲೇಮ್ ಲೋ ಮಾಡುವ. ಲೋ ಫ್ಲೇಮ್. ಒಂದು 10 ನಿಮಿಷದಲ್ಲಿ ಸ್ನ್ಯಾಕ್ ರೆಡಿ ಆಗ್ತದೆ. ಸೂಪರ್. ಸುಮ್ಮನೆ ಒಂದೊಂದಷ್ಟು ಪ್ಯಾಕೆಟ್ಗೆ ಅಷ್ಟು ರೇಟ್ ಕೊಟ್ಟು ತರೋ ಬದಲು ಮನೇಲಿ ಈ ಥರ ಕಮ್ಮಿ ವೆಚ್ಚದಲ್ಲಿ ಸುಲಭದಲ್ಲಿ ಹೆಲ್ದಿಯಾಗಿ ಮಾಡ್ಬೋದು. ಇಮಿಡಿಯೇಟ್ ಆಗಿ ಕೂಡ ಮಾಡ್ಕೊಳ್ಬೋದು. ಸೊ ಇದಕ್ಕೇನಾದರೂ ಒಂದು ಡಿಪ್ ಇದ್ರಂತೂ ಇನ್ನು ಸೂಪರ್. ಡಿಪ್ ಇದ್ರೂ ಹೌದು, ಹಾಕ್ಕೊಳ್ಬೋದು. ಸಾಸ್, ಮಯೋನೀಸ್. ನೋಡಿ, ಈ ಥರ ಈ ಬಬಲ್ಸ್ ಎಲ್ಲ ಹೋಗ್ತಾ ಬರುವಾಗ ನಾವೀಗ ತೆಗ್ದ್ರೆ. ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಏನಾದರೂ ಹಾಗೆ ಹೌದು ಪಾರ್ಟಿ ಏನಾದರೂ ಇದೆ ಅಂದರೆ ಇನ್ನೂ ಬೆಸ್ಟ್ ಅಲ್ವಾ. ಮಾಡಿ ಇದನ್ನ ಡಬ್ಬದಲ್ಲಿ ಹಾಕಿ ಕೂಡ ಇಡ್ಬೋದು. ಈಗ ನಾವು ಹೇಳಿದ್ದೆ ಸ್ಪೈಸಿ ಸ್ನ್ಯಾಕ್ ಅಲ್ವಾ ಇದು. ಸೊ ನಾವೀಗ ಸ್ನ್ಯಾಕಿಗೆ ಸ್ವಲ್ಪ ಇನ್ನು ಸ್ಪೈಸಿ ಮಾಡುವ. ನಾನೊಂದು ಮಿಕ್ಸ್ ಮಾಡಿದ್ದೇನೆ. ಮೆಣಸಿನ ಹುಡಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪಾವ್ ಭಾಜಿ ಮಸಾಲ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಹಾಕಿ ಪೆರಿ ಪೆರಿ ಮಸಾಲ ಅದು ಕೂಡ ಹೌದು, ಅದಿದ್ರೆ ಅದು ಹಾಕ್ಬೋದು. ಬಟ್ ಅದು ಅವೈಲಬಲ್ ಇಲ್ಲ ಅಂದರೆ ಮನೆಯಲ್ಲೇ. ಹೌದು, ಮನೆಯಲ್ಲಿ ಮಾಡಿದ ರುಚಿ ಜಾಸ್ತಿ ಅಲ್ವಾ. ಈ ಥರ ಮಿಕ್ಸ್ ಮಾಡಿ. ಸ್ವೀಟ್ ಇಷ್ಟ ಇದ್ದವರಿಗೆ ಸ್ವಲ್ಪ ಸಕ್ಕರೆ ಹುಡಿ ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ಬೋದು. ಸ್ವಲ್ಪ ಇನ್ನೂ ಟ್ಯಾಂಗಿ ಬೇಕು ಅಂದರೆ ಆಮ್ಚೂರ್ ಪೌಡರ್ ಎಲ್ಲ ಅದು ಹಾಕ್ಬೋದು. ಚಾಟ್ ಮಸಾಲ ಯಾವುದು ಹಾಕ್ಬೋದು. ನೈಸ್. ಸೊ ರೆಡಿ ನಮ್ಮ ಚಟ್ಪಟ ಸ್ನ್ಯಾಕ್ ಅಲ್ಲ. ಚಟ್ಪಟ ಸ್ನ್ಯಾಕ್ ರೆಡಿ ಆಯ್ತು. ಈಗ ಈ ತಾಯಂದ್ರೆಲ್ಲ ಎಷ್ಟು ಒಂಥರ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪ್ಯಾಕೆಟಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಒಂದ್ಸರಿ ತರಿಸೋದು ಟೇಸ್ಟ್ ನೋಡೋದು, ಆಮೇಲೆ ಮನೆಯಲ್ಲಿ ಯಾವುದಾದ್ರೂ ಒಂದು ಆಲ್ಟರ್ನೇಟ್ ಯೂಸ್ ಮಾಡಿಕೊಂಡು ಮಾಡೋದು. ಆ ಥರ. ಹೌದು, ನೋಡಿ, ಚಟ್ಪಟ್ ಸ್ನ್ಯಾಕ್ ನಮ್ಮದು ರೆಡಿ ಆಯಿತು ವಿಂಟರ್ ಸೀಸನ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ವಿಂಟರ್ ಸೀಸನ್ಗೆ ಚಟ್ಪಟ ಸ್ಪೈಸಿ ಸೂಪರ್ಬ್ ಆಗಿರುತ್ತೆ. ಅದರಲ್ಲೂ ಈ ಥರ ಬಿಸಿ ಬಿಸಿ ಸಿಗಬೇಕು, ಇನ್ನೂ ಚೆನ್ನಾಗಿ. ಸೊ ಬಿಸಿ ಬಿಸಿಯಾದಂಥ ಚಟ್ಪಟ ಸ್ನ್ಯಾಕ್ ತಯಾರಾಗಿದೆ. ಚಳಿಗಾಲದಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಚಳಿ ಕೊರೆಯೋ ಚಳಿ ಇದ್ದರೆ ಈ ಥರ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಇದು ಸೂಪರ್ಬ್ ಆಗಿರುತ್ತೆ.
ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಟ್ಪಟ ಸ್ನ್ಯಾಕ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಟೊಮ್ಯಾಟೊ ಪೇಸ್ಟ್, 3 ಚಮಚದಷ್ಟು ಬಾಂಬೆ ರವೆ, ಗೋಧಿ ಹಿಟ್ಟು, 1 ಚಮಚ ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ನಂತರ ತೆಳುವಾಗಿ ಲಟ್ಟಿಸಿ ಫೋರ್ಕ್ ನಿಂದ ಚುಚ್ಚಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಹುಂಬಣ್ಣ ಬರುವವರೆಗೂ ಕರಿಯಿರಿ. ಆ ನಂತರ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಗೂ ಪಾವ್ ಭಾಜಿ ಮಸಾಲಾ ಪುಡಿಯ ಮಿಶ್ರಣವನ್ನ ಹಾಕಿ ಬೆರೆಸಿಕೊಳ್ಳಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಚಟ್ಪಟ ಸ್ನ್ಯಾಕ್ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.